ನ್ಯೂಸ್ ಪುತ್ತೂರು ಇವರಿಗೆ ನನ್ನ ನಮಸ್ಕಾರಗಳು. ಒಬ್ಬ ಗ್ರಾಮೀಣ ಪ್ರತಿಭೆ, ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿ ಸಾಮಾನ್ಯ ಕುಟುಂಬದಿಂದ ಜನಿಸಿ ಮುಂದೆ ಬಂದಿರತಕ್ಕಂಥ 25ನೇ ವರ್ಷದ ರಜತ ಸಂಭ್ರಮವನ್ನು ಆಚರಿಸುವ SRK ಲ್ಯಾಡರ್ಸ್, ಈ ಒಂದು SRK ಕೇಶವ ಇವರ ಬಗ್ಗೆ ಅತ್ಯುತ್ತಮವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವು ನಾಡ್ದು 25ನೇ ತಾರೀಕಿಗೆ ಅವರ ಮನೆ ಹತ್ತಿರ ಇರತಕ್ಕಂಥ ಕೊಯ್ಲ ಫಾರ್ಮ್ನಲ್ಲಿ ಜರುಗ್ತದೆ. ಅವರ ಹುಟ್ಟೂರು ಜನ್ಮಭೂಮಿ ಬಿಳಿನೆಲೆ, ಕರ್ಮಭೂಮಿ ಪುತ್ತೂರು, ಜೀವನದ ಭೂಮಿ ಅವರದ್ದು ಕೊಯ್ಲ. ಈ ಮೂರು ಪ್ರದೇಶಗಳಲ್ಲಿಯೂ ಕೂಡ ಅವರು ತಮ್ಮದೇ ಆಗಿರತಕ್ಕಂಥ ಒಂದು ಛಾಪನ್ನು ಮೂಡಿಸಿಕೊಂಡು ಒಬ್ಬ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಶಕ್ತಿಯಾಗಿ ಬೆಳೆದಿದ್ದಾರೆ. ನಿಜವಾಗಿಯೂ ಕೂಡ ಇದು ಅಭಿನಂದನಾರ್ಹರು. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರತಕ್ಕ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಬರ್ತಾರೆ ತೇಳುವಂಥ ಯಾವುದೇ ರೀತಿಯ ಒಂದು ವ್ಯಕ್ತಿಯೊಬ್ಬ ಇಷ್ಟು ಮೇಲ್ಮಟ್ಟಕ್ಕೆ ಬರ್ತಾನೆ ಅಂತ ಹೇಳುವಂಥದ್ದು ನಾವು ನಿಜವಾಗಿ ಕೂಡ ಊಹಿಸಿರಲಿಲ್ಲ. ನಮ್ಮ ಪ್ರೌಢಶಾಲೆಯಲ್ಲಿ ಅವರು ಕಲಿತಿರತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ಒಬ್ಬ ವಿದ್ಯಾರ್ಥಿಯಾಗಿ ಅವರಲ್ಲಿ ಕಲಿತದ್ದು. ಆದರೆ ಈ ಒಬ್ಬ ವಿದ್ಯಾರ್ಥಿ ಇಷ್ಟು ಮೇಲ್ಮಟ್ಟಕ್ಕೆ ಬಂದು ಸಮಾಜದಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಒಬ್ಬ ಸಾಧಕನಾಗಿ ಬೆಳೆದು ಸಮಾಜಕ್ಕೆ ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ ಬೆಳೀತಾರೆ ಹೇಳುವಂಥದ್ದನ್ನು ನಿಜವಾಗಿಯೂ ಕೂಡ ನಾವೆಲ್ಲ ವಿಸ್ಮಯರಾಗಿ ನೋಡತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇವತ್ತು ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಬಹುಶಃ ಒಂದು ಕೃಷಿ ಜೀವನವನ್ನು ಚಿಕ್ಕಂದಿನಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಇವರು ಸಮಾಜದಲ್ಲಿ ಕೃಷಿಕರಿಗೆ ಆಗತಕ್ಕಂಥ ತೊಂದರೆಗಳನ್ನು ಅರಿತು ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಆವಿಷ್ಕಾರವನ್ನು ಕೊಡುವುದರ ಮುಖಾಂತರ, ಕೃಷಿ ಯಂತ್ರೋಪಕರಣಗಳ ಮುಖಾಂತರ ಕೃಷಿಗೆ ಒಂದು ಅತ್ಯುತ್ತಮವಾಗಿರತಕ್ಕಂಥ ಒಂದು ಸಾಧನೆಯನ್ನು ಮಾಡಿ ಜನಸಾಮಾನ್ಯರಿಗೆ ಅದರಿಂದ ಎಟಕುವ ರೀತಿಯಲ್ಲಿ ಅದನ್ನು ಯಾಂತ್ರೀಕರಣಗೊಳಿಸಿ ಇವತ್ತು ಸಮಾಜಕ್ಕೆ ನೀಡಿ ಸಮಾಜದಲ್ಲಿ ಕೃಷಿಗೆ ಒಂದು ಉತ್ತಮವಾಗಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಸಾಮಾನ್ಯ ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂತ ಹೇಳಿದರೆ ಅದು ನಿಜವಾಗಿಯೂ ಕೂಡ ಶ್ಲಾಘನೀಯ. ಇವತ್ತು ಅವರು ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಸಾಂಸ್ಕೃತಿಕವಾಗಿರಬಹುದು, ಧಾರ್ಮಿಕವಾಗಿರಬಹುದು, ಶೈಕ್ಷಣಿಕವಾಗಿ ಯಾವುದೇ ಒಬ್ಬ ವ್ಯಕ್ತಿ ಬಂದು ಕೇಳಿದಲ್ಲಿ ಅವರದೇ ಆಗಿರತಕ್ಕಂಥ ಸಹಾಯವನ್ನು ಕೊಟ್ಟು ಸಮಾಜದಲ್ಲಿ ಕೂಡ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಇವತ್ತು ಬೆಳೆಯುತ್ತಾ ಇದ್ದಾರೆ. ಅವರ ಉದ್ದೇಶ ನಾವು ಕಂಡುಕೊಂಡಂತೆ ನಡೆಯತಕ್ಕಂಥ ಈ ಒಂದು ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಬಹುಶಃ ಅವರು ಇಷ್ಟೆಲ್ಲ ಈ ಒಂದು ಇಂಡಸ್ಟ್ರಿಯನ್ನು ಮಾಡಿ ಅದರಲ್ಲಿ ತುಂಬ ಬೆಳವಣಿಗೆಯನ್ನು ಹೊಂದಿ ಒಂದು ವಿಶೇಷವಾಗಿರತಕ್ಕಂಥ ಒಂದು ಸ್ಥಾನಮಾನದಲ್ಲಿ ಅವರು ಇವತ್ತು ಗುರುತಿಸಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಸಮಾಜದಿಂದ ಪಡ್ಕೊಂಡಿದ್ದೇನೆ, ಆದ ಕಾರಣ ಸಮಾಜಕ್ಕೆ ನಾನೊಂದು ಋಣ ತೀರಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಕೃತಜ್ಞತೆಯನ್ನು ಕೊಡುವುದಕ್ಕೋಸ್ಕರ ಇವತ್ತು ಅವರು ಆ ಒಂದು ಅತ್ಯುತ್ತಮವಾದ ಸಮಾರಂಭವನ್ನು ನಾಡ್ದು ಕೊಯ್ಲಾ ಫಾರ್ಮ್ನಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ಅವರ ವ್ಯಕ್ತಿತ್ವ, ಅವರು ಮಾಡತಕ್ಕಂಥ ಕೆಲಸಗಳ ಬಗ್ಗೆ ನಾವು ಅದನ್ನು ಅರ್ಥೈಸಿಕೊಳ್ಳತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕುವುದರ ಮುಖಾಂತರ ಸಮಾಜಕ್ಕೂ ಕೂಡ ಒಂದು ವಿಶೇಷವಾಗಿರತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಅವರು ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾಡ್ದು ನಡೆಯತಕ್ಕಂಥ ಆ ಒಂದು ಏನು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅವರು ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಇವತ್ತು ಸಮಾಜಕ್ಕೆ ಬೇಕಾಗತಕ್ಕಂಥ ವ್ಯಕ್ತಿಯಾಗಿ ಬೆಳೆದಂಥ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ಮಾತ್ರ ತಮಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ. ಆ ದೃಷ್ಟಿಯಲ್ಲಿ ತಾವುಗಳೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹುಶಃ ಏನು ಕೇಶವರ ಸಾಧನೆಗಳೇನಿದೆ, ಅವರ ಯೋಚನೆಗಳಿಗೆ ಏನಿದೆ, ಅದರ ಎಲ್ಲ ಅರ್ಥಪೂರ್ಣವಾಗಿರತಕ್ಕಂಥ ಒಂದು ಅರ್ಥಪೂರ್ಣವಾಗಿ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ತೊಡಗಿಸಿಕೊಂಡಾಗ ಮಾತ್ರ ಅವರು ಏನು ಸಾಧನೆ ಮಾಡಿದ್ದಾರೆ ಅದು ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಪತ್ರಿಕಾ ಮಾಧ್ಯಮದವರು ಬಹುಶಃ ಅವರ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಪ್ರಚಾರಪಡಿಸುವುದರ ಮುಖಾಂತರ ಒಬ್ಬ ವ್ಯಕ್ತಿಯನ್ನು
ಯಾವ ರೀತಿಯಾಗಿ ಬೆಳೀತಾರೆ ಎನ್ನುವಂಥದ್ದು ನಮಗೆಲ್ಲಿ ಕೂಡ ಮಾರ್ಗದರ್ಶನ ಅಂತ ಹೇಳಿಕೊಂಡು ನಮಗೆ ಬಹಳ ಸಂತೋಷದ ವಿಷಯ ಅಂತ ಹೇಳಿದರೆ, ನಮ್ಮ ಒಡನಾಡಿಯಾಗಿದ್ದುಕೊಂಡು ನಮ್ಮ ಒಟ್ಟಿಗಿದ್ದಂಥ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾರಲ್ಲ, ಅದು ಬಹಳ ಮುಖ್ಯ. ಇನ್ನು ಮುಂದಿನ ದಿನಗಳಲ್ಲಿ ಅವರ ಆ ಒಂದು ಏನು ನಡೆಸ್ತಕ್ಕಂಥ ಇಂಡಸ್ಟ್ರಿ ಇರ್ಬೋದು, ಅವರು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಅತ್ಯಂತ ಯಶಸ್ವಿ ಆಗಲಿ, ಅದಕ್ಕೆ ಎಲ್ಲರಿಗೂ ಕೂಡ ದೇವರು ಅವರಿಗೆ ಅನುಗ್ರಹವನ್ನು ನೀಡಲಿ ಅಂತ ಹೇಳಿಕೊಂಡು ಪ್ರಾರ್ಥಿಸಿಕೊಂಡು ನನ್ನ ಮಾತು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಕೂಡ ವಂದನೆಗಳು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.